ಉಡುಪಿಯ ಕೃಷ್ಣ ಮಠದಲ್ಲಿ ಇದೇ ಮೊದಲ ಬಾರಿಗೆ ಮಡಿಸ್ನಾನ ಮತ್ತು ಎಡೆಸ್ನಾನ ಎರಡೂ ಸಂಪ್ರದಾಯಗಳಿಗೆ ವಿದಾಯವನ್ನ ಹಾಡಲಾಯಿತು. ಆಚರಣೆಯ ಹೆಸರಿನಲ್ಲಿ ವಿವಾದಗಳು ನಡೀತಾ ಇರುವ ಹಿನ್ನೆಲೆಯಲ್ಲಿ ಎರಡೂ ಆಚರಣೆಗಳು ಬೇಡ ಎಂದು ಪರ್ಯಾಯ ಪಲಿಮಾರು ಸ್ವಾಮೀಜಿ ತೀರ್ಮಾನಿಸಿ ಗಮನ ಸೆಳೆದಿದ್ದಾರೆ. ಎಡೆಸ್ನಾನದ ಪ್ರತಿಪಾದಕ ಪೇಜಾವರ ಸ್ವಾಮೀಜಿ ಕೂಡ ಪಲಿಮಾರು ಸ್ವಾಮಿಗಳ ನಿರ್ಧಾರವನ್ನ ಬೆಂಬಲಿಸಿದ್ದಾರೆ. ಕರಾವಳಿ ಸುಬ್ರಹ್ಮಣ್ಯ ಕ್ಷೇತ್ರಗಳಲ್ಲಿ ಇಂದು ಷಷ್ಠಿ ಆಚರಿಸುವ ಮೂಲಕ ನಾಗಾರಾಧನೆ ನಡೆಸಲಾಯಿತು. ಕೃಷ್ಣ ಮಠ ಸೇರಿದಂತೆ ಈ ಭಾಗದ ಸುಬ್ರಹ್ಮಣ್ಯ ಆಲಯಗಳಲ್ಲಿ ಮಡೆಸ್ನಾನ ನಡೆಸುವ ಸಂಪ್ರದಾಯವಿತ್ತು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಬ್ರಾಹ್ಮಣರ ಎಂಜಲಲಿಯ ಮೇಲೆ ಉರುಳುವ ಮಡೆ ಸ್ಥಾನಕ್ಕೆ ವಿರೋಧ ವ್ಯಕ್ತವಾಗಿತ್ತು. ಹಾಗಾಗಿ ಪೇಜಾವರ ಸ್ವಾಮಿಗಳ ಸಲಹೆಯಂತೆ ಎಡೆಸ್ನಾನದ ಹೊಸ ಕಲ್ಪನೆ ಹುಟ್ಟುಹಾಕಲಾಗಿತ್ತು. ದೇವರ ಪ್ರಸಾದವನ್ನ ಗೋವಿಗೆ ತಿನ್ನಿಸಿ ಅದರ ಮೇಲೆ ಉರುಳು ಸೇವೆ ನಡೆಸುವ ಎಡೆಸ್ನಾನ ಪದ್ಧತಿ ಕೃಷ್ಣ ಮಠದಲ್ಲಿ ಚಾಲ್ತಿಗೆ ಬಂತು. ಆದರೆ ಉಣ್ಣುವ ಅನ್ನದ ಮೇಲೆ ಉರುಳುವುದು ಸರಿಯಲ್ಲ ಎಂಬ ಆಕ್ಷೇಪಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಈ ಬಾರಿ ಪರ್ಯಾಯ ಪಲಿಮಾರು ಸ್ವಾಮೀಜಿ ಐತಿಹಾಸಿಕ ನಿರ್ಧಾರ ಕೈಗೊಂಡ್ರು. ಎಡೆಸ್ನಾನ ಮಡೆಸ್ನಾನ ಎರಡಕ್ಕೂ ಸ್ವಾಮೀಜಿ ವಿದಾಯ ಹೇಳುವ ಮೂಲಕ ಗಮನ ಸೆಳೆದರು. ದೇವರಿಗೆ ಭಕ್ತಿ ಮುಖ್ಯ. ಆ ಭಕ್ತಿಯ ಪ್ರಕಾರಗಳು ಬೇರೆ ಬೇರೆ ಇದೆ. ಕಾಲ ಪ್ರಕಾರದಲ್ಲಿ ಭಕ್ತಿಗಳು ಬದಲಾವಣೆ ಆಗ್ತದೆ. ದೇವರ ಸುತ್ತ ಅಂಗ ಪ್ರದಕ್ಷಿಣೆ ಬರ್ತಾರೆ, ನಮಸ್ಕಾರ ಮಾಡ್ತಾರೆ, ಮನಸ್ಸಿನಿಂದ ಸ್ತೋತ್ರ ಮಾಡ್ತಾರೆ. ಅವರವರ ಭಕ್ತರಿಗೆ ಬಿಟ್ಟದ್ದು. ಹಾಗಾಗಿ ಈ ಸಲ ಹಾಗೇ ಮಾಡಿದ್ದೇವೆ ನಾವು. ಅಂಗ ಪ್ರದಕ್ಷಿಣೆ ಬೆಳಗಿಂದ ಮಾಡ್ತಾ ಇದ್ದಾರೆ, ಮಾಡಿ ಅಂತ ದೇವರ ಸೇವೆ ಮಾಡಲಿಕ್ಕೆ ಅವಕಾಶ. ಉಡುಪಿಯ ಕೃಷ್ಣ ಮಠದಲ್ಲಿ ಈ ಮೂಲಕ ಎಲ್ಲಾ ಬಗೆಯ ಮಡೆಸ್ನಾನಕ್ಕೆ ಮಂಗಳ ಹಾಡಲಾಯಿತು. ಎಡೆಸ್ನಾನ ಕೈಗೊಳ್ಳಲು ಬಂದಿದ್ದ ಭಕ್ತರು ಕೇವಲ ಉರುಳು ಸೇವೆ ನಡೆಸಿ ವಾಪಸ್ಸಾದ್ರು. ಇನ್ನು ಕರಾವಳಿಯ ಕೆಲವು ಸುಬ್ರಹ್ಮಣ್ಯ ಕ್ಷೇತ್ರಗಳಲ್ಲಿ ಎಡೆಸ್ನಾನ ನಡೆಯಿತು. ಪೇಜಾವರ ಸ್ವಾಮಿಗಳ ಆಡಳಿತ ಇರುವ ಮುಚ್ಚಲಗೋಡು ದೇವಸ್ಥಾನದಲ್ಲಿ ಗೋವು ಉಂಡ ಭೋಜನ ಪ್ರಸಾದದ ಮೇಲೆ 4 ಮಂದಿ ಭಕ್ತರು ಉರುಳು ಸೇವೆ ನಡೆಸಿ ಹರಕೆ ತೀರಿಸಿದ್ರು. ಕೃಷ್ಣ ಮಠದ ಪಲಿಮಾರು ಸ್ವಾಮಿಗಳು ಕೈಗೊಂಡ ನಿರ್ಧಾರವನ್ನ ಪೇಜಾವರ ಸ್ವಾಮೀಜಿ ಕೂಡ ಸ್ವಾಗತಿಸಿದ್ದಾರೆ. ಮಡೆಸ್ನಾನ ಅಥವಾ ಎಡೆಸ್ನಾನ ನಿಲ್ಲೋದ್ರಿಂದ ಧರ್ಮಕ್ಕೆ ಯಾವುದೇ ಹಾನಿಯಿಲ್ಲ. ಈ ಆಚರಣೆ ಯಾವುದೇ ಕಾರಣಕ್ಕೆ ಕಡ್ಡಾಯವಲ್ಲ. ಸಂಘರ್ಷಕ್ಕೆ ಅವಕಾಶ ನೀಡುವ ಆಚರಣೆಗಳು ಬೇಡ ಎಂದ್ರು. ಈ ಬೆಳವಣಿಗೆಯನ್ನು ನಾನು ಸ್ವೀಕರಿಸ್ತೇನೆ. ಯಾವಾಗ ಒಂದು ಜಾತಿಯ ಹೆಸರಿನಲ್ಲಿ ವಿರೋಧಗಳು ಬರಲಿಕ್ಕೆ ಆಗ್ತದೋ ಅದನ್ನು ಬಿಟ್ಟು ಬಿಡಬೇಕು. ಈಗ ಬ್ರಾಹ್ಮಣರು ಉಚ್ಛಿಷ್ಟದ ಮೇಲೆ ಹೊರಲಾಡೋದು ಅಂದರೆ ಸುಮ್ಮನೆ ಬ್ರಾಹ್ಮಣೇತರರು ಅಂತ ಈ ಭಾವನೆಗೆ ಘರ್ಷಣೆಗೆಲ್ಲ ಅವಕಾಶ ಆಗುತ್ತೆ. ಆ ವಿಚಾರವೇ ಬೇಡ. ಅದೇ ನಿಲ್ಲಿಸಿದರೆ ದೊಡ್ಡ ಹಾನಿ ಇಲ್ಲ, ಧರ್ಮಕ್ಕೆ ಏನು ದೊಡ್ಡ ಭಂಗ ಇಲ್ಲ. ಅದೇ ಅಷ್ಟು ದೊಡ್ಡ ವಿಷಯ ಅಲ್ಲ. ಧರ್ಮಕ್ಕೆ ಸಂಬಂಧಪಟ್ಟ ವಿಷಯಕ್ಕೆ ತೊಂದರೆ ಬರಬಾರದು. ಇದೇನು ಮಡೆ ಸ್ನಾನ ಆಗಲಿ ಎಡೆಸ್ನಾನ ಆಗಲಿ ಮಾಡಲೇಬೇಕು ಅಂತಿಲ್ಲ. ಪಲಿಮಾರು ಸ್ವಾಮಿಗಳ ಈ ನಿರ್ಧಾರ ಕೃಷ್ಣ ಮಠದ ಪರಂಪರೆಯಲ್ಲಿ ಮುಂದುವರಿಯುತ್ತೋ ಅಥವಾ ಮುಂದಿನ ಪರ್ಯಾಯಗಳಲ್ಲಿ ಮತ್ತೆ ಹಳೆ ಸಂಪ್ರದಾಯ ಚಾಲ್ತಿಗೆ ಬರುತ್ತೋ ಗೊತ್ತಿಲ್ಲ. ಒಟ್ಟಾರೆ ಸ್ವಾಮಿಗಳ ಈ ನಿರ್ಧಾರವನ್ನ ಪ್ರಜ್ಞಾವಂತರು ಸ್ವಾಗತಿಸಿದ್ದಾರೆ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 7 ಉಡುಪಿ.